ನೇಕಾರರಿಗೆ, ಹೂ ಬೆಳೆಗಾರರಿಗೆ, ಆಟೋ ರಿಕ್ಷಾ ಚಾಲಕರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದಂತೆ ಖಾಸಗಿ ಬಸ್ ನೌಕರರಿಗೂ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಅವರು ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ 75% ಭಾಗಗಳಲ್ಲಿ ಬಸ್ಗಳು ಸಂಚರಿಸ್ತಾ ಇದ್ದು ಸುಮಾರು 30,000 ನೌಕರರು ಚಾಲಕ, ಕಂಡಕ್ಟರ್, ಕ್ಲೀನರ್ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ದಿನಗೂಲಿ ನೌಕರರಾಗಿದ್ದು ಇವರಿಗೆ ತಿಂಗಳ ಸಂಬಳ ದೊರೆಯೋದಿಲ್ಲ. ಹೀಗಾಗಿ ಕೆಲಸಕ್ಕೆ ಹಾಜರಾದರೆ ಮಾತ್ರ ಸಂಬಳ ಸಿಗುವಂತದ್ದು. ಲಾಕ್ಡೌನ್ ಕಾರಣದಿಂದ ಕಳೆದ 50 ದಿನಗಳಿಂದ ಇವರಿಗೆ ಯಾವುದೇ ತರಹದ ಸಂಬಳ ಸಿಕ್ಕಿಲ್ಲ. ಹಾಗಾಗಿ ಅವರ ಜೀವನ ಸಂಕಷ್ಟದಲ್ಲಿದ್ದು ಅವರಿಗೂ ಘೋಷಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕರಾವಳಿ ಭಾಗಗಳಲ್ಲಿ ಖಾಸಗಿ ಬಸ್ಸು ನೌಕರರು ಬಹಳಷ್ಟು ಜನ ಇದ್ದಾರೆ. ಸುಮಾರು 40,000ದಷ್ಟು ಡ್ರೈವರು, ಕಂಡಕ್ಟ್ರು, ಕ್ಲೀನರ್ಗಳಿದ್ದಾರೆ. ಅದೇ ರೀತಿಯಲ್ಲಿ ಇವರಿಗೆ ಬೇರೆ ಯಾವುದೇ ದುಡಿಮೆ ಇಲ್ಲ. ಇವರು ದಿನಕೂಲಿ ನೌಕರರಿದ್ದಂಗೆ. ಕೆಲಸಕ್ಕೆ ಹೋದರೆ ಅವರಿಗೆ ಇನ್ಕಮ್ ಉಂಟು, ಇಲ್ಲದಿದ್ದರೆ ಇಲ್ಲ. 40,000 ಮಂದಿ ಇರ್ತಕ್ಕಂಥ ಇವರೇ ಕುಟುಂಬದ ಆಧಾರಸ್ಥರು. ಹಾಗಾಗಿ ಸರ್ಕಾರ ಎಲ್ಲ ವರ್ಗಗಳಿಗೆ ಪ್ಯಾಕೇಜನ್ನು ಕೊಟ್ಟಿದೆ. ಆದರೆ ಬಸ್ಸು ನೌಕರರಿಗೆ ಮಾತ್ರ, ಖಾಸಗಿ ಬಸ್ಸು ನೌಕರರಿಗೆ ಕೊಟ್ಟಿಲ್ಲ. ನಾವು ಖಾಸಗಿ ಬಸ್ಸು ನೌಕರರು ಇರುವಂಥವರು ಇಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಧಾರವಾಡ, ದಾವಣಗೆರೆ ಈ ಭಾಗದಲ್ಲಿರುವುದು. ಹಾಗಾಗಿ ಸರ್ಕಾರಕ್ಕೆ ಬಹುಶಃ ಅವರ ಗಮನಕ್ಕೆ ಬರಲಿಲ್ಲ ಅಂತ ನನಗೆ ಅನಿಸ್ತದೆ. ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ವಿನಂತಿ ಮಾಡ್ತೇನೆ, ಉಡುಪಿ ಜಿಲ್ಲೆಯವರು ಕೂಡ ಸೇರಿ ಎಲ್ಲಿ ಖಾಸಗಿ ಬಸ್ಸು ನೌಕರರಿಗೂ ಕೂಡ ನೀವು ಕೂಡಲೇ ಒಂದು ಪ್ಯಾಕೇಜನ್ನು ಕೊಡಬೇಕು. ಕನಿಷ್ಠ ಅವರಿಗೆ 10,000 ರೂಪಾಯಿ ಅನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಬೇಡಿಕೆ ಇದೆ.